ಗೋಕಾಕ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಒಬ್ಬರು ಶಾಸಕನಾಗಬೇಕೆಂಬುದು 2008ರಿಂದ ನಮ್ಮದು ಸಂಕಲ್ಪ ಇತ್ತು. ಅದು ಈಗ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದರಿಂದ ನೆರವೇರುತ್ತದೆ ಎಂದು ಸಹೋದರ ಭೀಮ್ಶಿ ಜಾರಕಿಹೊಳಿ ಅವರು ಗೋಕಾಕ್ ಉಪಚುನಾವಣೆಗೆ ಎಂಟ್ರಿ ಕೊಡುವುದರ ಮೂಲಕ ಹೇಳಿದ್ದಾರೆ. ಹಲವು ವ್ಯವಹಾರಗಳ ಕಾರಣದಿಂದ ಕ್ಷೇತ್ರದಿಂದ ದೂರವಿದ್ದೆ. ಈಗ ರಮೇಶ್ ಜಾರಕಿಹೊಳಿ ಅವರನ್ನ ಬಲಪಡಿಸುವುದಕ್ಕೋಸ್ಕರ ಅವರಿಗೆ ಬೆಂಬಲ ನೀಡಲು ಬಂದಿರುವುದಾಗಿ ವರದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. 5 ಬಾರಿ ಗೋಕಾಕ್ ಕ್ಷೇತ್ರದ ಜನತೆ ರಮೇಶ್ರನ್ನ ಒಪ್ಪಿಕೊಂಡಿದ್ದಾರೆ, ಈಗಲೂ ಒಪ್ಪಿಕೊಳ್ತಾರೆ. ಜಾರಕಿಹೊಳಿ ಎಲ್ಲ ಸಹೋದರರಿಗೂ ಒಂದೊಂದು ಜವಾಬ್ದಾರಿ ಇದೆ. ಅಂದು ನಾನು ರಮೇಶ್ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದೆ, ಇವತ್ತು ಅವರ ಕಚೇರಿಯಲ್ಲಿ ಕುಳಿತಿದ್ದೇನೆ. ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರೂ ಅಲ್ಲ ಎಂದಿದ್ದಾರೆ. ನಮ್ಮದು ಆದಂಥ ಜನ ಎರಡು ಕೂಡಿಸ್ಕೊಂಡು ಕೇರೆ ಈ ಬರುವಂಥ ಈ ಡಿಸೆಂಬರ್ದಾಗ ಮತದಾನ ಐತಿ. ಮತದಾನ ಹೆಚ್ಚಿನ ಮತದಾನ ರಾಜ್ಯದಾಗ ಅವ್ರಿಗೆ ಅಂತರದ ಆರಿಸಿ ಇರ್ಬೇಕಂತ ಒಂದು ಸಂಕಲ್ಪ ಮಾಡೋದು. ನಾಳೆ ಮುಖ್ಯಮಂತ್ರಿ ಅವರು ಹೇಳ್ತಾರೆ, ಮುಂದೆ ಇನ್ನೂ ಟೈಮ್ ಇದೆ, ಇನ್ನೂ ಬೇರೆ ನಾಯಕರು ಬರ್ಬೋದು. ಈಗಾಗಲೇ ಈಗ ಪ್ರಚಾರದ ಚಾಲೂ ಐತ್ರಿ. ಈಗ ನಮ್ಮ ಅಭಿಮಾನ ನಮ್ಮ ಹಿತೇಶ ನಾವು ಹೇಳೋರಿ ಇವತ್ತಿನ ಕಾರ್ಯ ಚಾಲನೆ ಮಾಡ್ಯವ್ರು. ಅದನ್ನ ಇವತ್ತಿನ ಸ್ಟಾರ್ಟ್ ಮಾಡ್ತೀವಿ. ಮಾಧ್ಯಮ ಮಿತ್ರ ಹೇಳ್ತೀವಿ ನಾವು ಯಾವ ಟೈಪ್ ಹೆಂಗೆ ಮಾಡ್ತೀವಿ. ಪಕ್ಷದ ಅಭ್ಯರ್ಥಿ ಇದಾರ ಅವ್ರನ್ನ ಆರಿಸಿ ತಗೊಂಬಂದ್ ಕೇರಿ ನಮ್ಮ ಕ್ಷೇತ್ರಕ್ಕೆ ಈಗ ಆಗಲೇ ಹಿಂದೆ ಹೆಚ್ಚು ಅಭಿವೃದ್ಧಿ ಆಗೈತಿ.